ಗಂಗೊಳ್ಳಿಯ ಜೂನಿಯರ್ ಕಾಲೇಜು ಆವರಣದಲ್ಲಿ ಗಂಗೊಳ್ಳಿ ಸೇವಾ ಸಹಕಾರಿ ಬ್ಯಾಂಕಿನ ಅಮೃತ ಮಹೋತ್ಸವ ಸಮಾರಂಭ ನಡೆಯಿತು. ಸಮಾರಂಭವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ಗ್ರಾಮೀಣ ಭಾಗವಾದ ಗಂಗೊಳ್ಳಿಯಲ್ಲಿ ಹುಟ್ಟಿಕೊಂಡು ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮ ಹೊರತುಪಡಿಸಿ ಉಳಿದೆಲ್ಲ ಗ್ರಾಮಗಳಿಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿರುವ ಗಂಗೊಳ್ಳಿ ಸೇವಾ ಸಹಕಾರಿ ಬ್ಯಾಂಕ್ ಈ ಮಟ್ಟಕ್ಕೆ ಬೆಳೆಯಲು ಗ್ರಾಹಕ ಸ್ನೇಹಿ ವಾತಾವರಣವೇ ಕಾರಣ. 75 ವರ್ಷಾಚರಣೆ ಸಂಭ್ರಮದಲ್ಲಿರುವ ಈ ಬ್ಯಾಂಕ್ ಮುಂದಿನ 10 ವರ್ಷಗಳಲ್ಲಿ 28 ಕೋಟಿ ರು ಇದ್ದ ಠೇವಣಿಯನ್ನು 100 ಕೋಟಿ ರು ಏರಿಸುವ ಗುರಿಯನ್ನು ಹಾಕಿಕೊಳ್ಳಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗಂಗೊಳ್ಳಿ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ಆನಂದ ಬಿಲ್ಲವ ವಹಿಸಿದ್ರು. ಇನ್ನು ಅಮೃತ ಮಹೋತ್ಸವ ಸಂಚಿಕೆಯನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎಂ ಸುಕುಮಾರ ಶೆಟ್ಟಿಯವರು ಅನಾವರಣಗೊಳಿಸಿದರು. ಸಹಕಾರಿಯ ಧ್ವಜಾರೋಹಣವನ್ನು ಕುಂದಾಪುರ ಉಪವಿಭಾಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಅರುಣ್ ಕುಮಾರ್ ಎಸ್ವಿ ನೆರವೇರಿಸಿದರು. ಗಂಗೊಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ ಕಾರ್ವಿ, ಜಿಲ್ಲಾ ಪಂಚಾಯತ್ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷೆ ಶೋಭಾ ಜಿ ಪುತ್ರನ್, ಕುಂದಾಪುರ ತಾಲೂಕು ಪಂಚಾಯತ್ ಸದಸ್ಯ ಗಂಗೊಳ್ಳಿ ಸುರೇಂದ್ರ ಕಾರ್ವಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕ ಎಸ್ ರಾಜು ಪೂಜಾರಿ, ಮೋನಹಳ್ಳಿ ಮಹೇಶ ಹೆಗ್ಡೆ, ಶಶಿಕುಮಾರ್ ರೈ, ಕುಂದಾಪುರ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ಎಚ್ ಹರಿಪ್ರಸಾದ್ ಶೆಟ್ಟಿ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಟಿ ಜಯಕರ ಶೆಟ್ಟಿ ಇಂದ್ರಾಳಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಅತಿಥಿಗಳನ್ನು ನಮ್ಮ ಅಧ್ಯಕ್ಷರು ಅವರಿಗೆ ಗಾಳಿ ಹಾಕ್ಕೊಳ್ಳಿಕ್ಕೆ ನೀವು ತಲೆ ಬಿಸಿ ಮಾಡಿಕೊಳ್ಳಿ ಅಂತ ಒಂದು ಬೀಸಣಿಗೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಅಂದರೆ ಅವ್ರ ತಲೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾವು ಬೆಳಗ್ಗೆ ನಿಮ್ಮ ಶಾಖೆಗೆ ಬಂದಿದೆ, ಪ್ರಧಾನ ಕಚೇರಿಗೆ ಬಂದಾಗ ಅಲ್ಲಿ ನಮ್ಮ ಮಹೇಶ್ ಹೆಗ್ಡೆ ಅವರು ಕುಂದಾಪುರ ತಾಲೂಕಿನ ನಮ್ಮ ಬ್ಯಾಂಕಿನ ನಿರ್ದೇಶಕರು ಹೇಳಿದರು, ಇವರಿಗೊಂದು ಹವಾನಿಯಂತ್ರಿತ ವ್ಯವಸ್ಥೆ ಮಾಡ್ಬೋದಿತ್ತು, ಮಾಡಲಿಲ್ಲ ಅಧ್ಯಕ್ಷರು ಅಂತ ಹೇಳಿದರು. ನಾವು ಮಾತ್ರ ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿರೋದಲ್ಲ, ನೀವು ಹೀಗೆ ಬೇಸಣಿಗೆ ಬೀಸ್ಕೊಳ್ಳಿಕ್ಕೆ ಹೇಗೆ ಕೊಟ್ಟಿದ್ದೀರಾ ಅದೇ ರೀತಿಯಲ್ಲಿ ನಿಮ್ಮ ಶಾಖೆಯನ್ನು ಹವಾನಿಯಂತ್ರಿತ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಾನು ನಿಮಗೆ ಏನು ಬೇಕಾದ ಸ್ವಲ್ಪ ಸಹಾಯವನ್ನು ಕೊಡ್ತಾ ಇದ್ದೇನೆ, ನೀವು ಮಾಡಬೇಕು. ನಮ್ಮಲ್ಲಿರೋ ಬರುವಂಥ ಗ್ರಾಹಕರು ತಂಪಾಗಿರಬೇಕು. ಆಗ ಕಿಸೆಯಿಂದ ದುಡ್ಡು ತೆಗೆದು ನಿಮ್ಮಲ್ಲಿ ಠೇವಣಿ ಇಡ್ತಾರೆ. 100 ಕೋಟಿ ನಿಮಗೆ ಗುರಿ ಮುಟ್ಲಿಕ್ಕೆ ಕಷ್ಟ ಆಗೋದಿಲ್ಲ. ಬಂದವರನ್ನು ತಂಪಾಗಿಸಿರ್ಬೇಕು. ಅವರ ಎಲ್ಲ ತಲೆ ಬಿಸಿಯಲ್ಲಿ ಬಂದಿರ್ತಾರೆ. ಆಗ ತಂಪಾಗಿಬಿಟ್ಟು ಕಿಸೆಯಲ್ಲಿದ್ದ ದುಡ್ಡನ್ನು ನಿಮ್ಮ ಠೇವಣಿ ಇಡ್ತಾರೆ. ನಮ್ಮ ಮಾತಾಡ್ತಾ ನಮ್ಮ ಜಯಕರ್ ಶೆಟ್ಟಿರವ್ರ ಹೇಳಿದ್ರು, ಈಗ ಒಳ್ಳೆ ಸಾಲಗಾರರೇ ಸಿಗೋದಿಲ್ಲ ಅಂತ. ಈ ಕೊರೋನಾ ಬಂದ ನಂತರ ಒಳ್ಳೆ ಸಾಲಗಾರರೇ ಸಿಗೋದಿಲ್ಲ ಅಂತ. ಈ ಕೊರೋನಾ ಅಂತ ನೆನಪಾದಾಗ ಎಲ್ಲ ಕಡೆ ನೋಡಿ, ಇಲ್ಲಿ ನಿಮ್ಮ ಇದರಲ್ಲಿ ಹೇಳಿದ್ದೀರಿ ಮಾಸ್ಕ್ ಹಾಕ್ಕೊಳ್ಬೇಕು, ಸ್ಯಾನಿಟೈಸರ್ ಬಳಸ್ಕೊಳ್ಬೇಕು, ವೈಯಕ್ತಿಕ ಅಂತರ ಕಾಪಾಡ್ಕೊಳ್ಬೇಕು. ಇಲ್ಲಿ ಯಾವ ಹುದ್ದೆ ಇಲ್ಲ ನಮಗೆಲ್ಲ, ಅದರ ಹೆದರಿಕೆಯೇ ಇಲ್ಲ ಆಗಿ ಹೋಗಿದೆ. ಆ ಇಮ್ಯುನಿಟೇಷನ್ ನಮ್ಮ ದೇಹದಲ್ಲಿ ಬಂದಿರೋದ್ರಿಂದ ಆ ಕೊರೋನಾವೇ ನಮಗೆ ಹೆದರಿ ಹೋಗಬೇಕು, ಅಲ್ಲದೆ ನಾವು ಕೊರೋನಾಕ್ಕೆ ಹೆದರೋದಿಲ್ಲ.